ದೇಶಕ್ಕೆ ಒಳ್ಳೆ ಕಾಲ ಬಂದಿದೆ ಎಂದು ಸಾರಿ ಹೇಳಿದರು. ನಾನು ತುಂಬ ಟೆನ್ಷನ್ನಲ್ಲಿ ಏನೂ ಇಲ್ಲ. ಒಳ್ಳೆ ಮಾತಿಂದ ಶುರು ಮಾಡೋಣ ಈ ಮೀಟಿಂಗ್ನ. ಬಿಜೆಪಿ ಸರ್ಕಾರ ರಚಿಸಲ್ಲ, ಹೆದರಬೇಡಿ. ರಚಿಸೋದೇ ಇಲ್ಲ. ಜನ ಮೂರ್ಖರಲ್ಲ. ಅವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ ಪ್ರಕಾಶ್ ರೈ ಅಂತವರು, ಜಿಗ್ನೇಶ್ ಮವಾನಿ ಅಂತವರು, ಈ ಥರದ ದೊಡ್ಡ ದೊಡ್ಡ ವಾಯ್ಸ್ಗಳೆಲ್ಲ ಬರ್ತಿದ್ರು ಕೂಡ ತುಂಬ ನಮ್ಗೆ ಹಾಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನ ಬರ್ತಾ ಇಲ್ಲ ಅಂತ. ಮನೇಲಿ ಕೂತಿರೋ ಜನಕ್ಕೆ ಗೊತ್ತು. ಹೋದ್ರೆ ನೀವೇನಾರು ರಂಪ ಮಾಡ್ತೀರಿ, ನಮ್ಮನ್ನು ಹೆದರಿಸಿ ಕೂರ್ಸಿದ್ದೀರಿ, ನಮ್ಮ ಟೈಮ್ ಬರುತ್ತೆ ಓಟ್ನಲ್ಲಿ ಹೇಳ್ತೀವಿ ಅಂತ ಕುಂತವ್ರು ಮನೆಯಲ್ಲಿ. ದಯವಿಟ್ಟೆಲ್ಲ ಬೀದಿಗೆ ಬರಬೇಡಿ ಕನ್ನಡದ ಪ್ರಜೆಗಳೇ. ಬೇಸಿಗೆ ಕಾಲ ಇದೆ, ಮನೇಲಿ ತಂಪಾಗಿರಿ. ವೋಟ್ ಮಾಡೋದಿನ ಒಂದು ಸಲ ಬಂದು ಜೀವನ ಪೂರ್ತಿ ತಂಪಾಗಬೇಕಾದಂತಹ ಒಂದು ಡಿಸಿಷನ್ನ ತಗೊಂಡು ಇವ್ರನ್ನ ಮನೆ ಕಳಿಸಿ. ಕೆಲವರು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದೆ ನನಗೆ. ಮೊನ್ನೆ ನಮ್ಮ ಮಂಗಳೂರು ದಕ್ಷಿಣದ ವೇದವ್ಯಾಸರು ಅವರ ಶ್ರೀಮತಿಯವರು ವೋಟ್ ಕೇಳ್ತಾ ಇದ್ದಾರೆ. ಕೇಂದ್ರದಲ್ಲಿ, ಡೆಲ್ಲಿನಲ್ಲಿ ಮತ್ತು ಕರ್ನಾಟಕದಲ್ಲಿ ನೀವು ಬಿಜೆಪಿ ಪಕ್ಷಕ್ಕೆ ವೋಟ್ ಹಾಕಿ. ನಿಮಗೆಲ್ರಿಗೂ ಗೊತ್ತು, ಹಿಂದುತ್ವ ಉಳಿಬೇಕಾದ್ರೆ ಬಿಜೆಪಿ ಬರಬೇಕು. ನಾನು ಹೇಳಿದೆ, ಅಮ್ಮ ತಾಯಿ, ನೀವು ಅವರ ಶ್ರೀಮತಿಯವರು ನಿಮಗೆ ವೋಟ್ ಕೇಳುವ ಹಕ್ಕಿದೆ. ಧರ್ಮದ ಹೆಸರಿನಲ್ಲಿ ವಿಂಗಡಿಸಿ ವಿಷ ಬೀಜವನ್ನು ಬಿತ್ತಿ ಕೇಳಬೇಡಿ ಅಂದೆ. ಯಾಕಂದರೆ ಈ ಭಕ್ತರು ಅವರು ಯಜಮಾನರಿಗೆ ವೋಟ್ ಕೇಳೋದು ಏನ್ರಿ ತಪ್ಪು ಅಂತ ಕೇಳ್ತಾ ಇದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಜಾತಿ ಹೆಸರು ಕೇಳ್ಕೊಂಡು ವೋಟ್ ಕೇಳಬಾರ್ದು. ಅಲ್ಲ, ಬೇರೆಯವ್ರು ಕೇಳ್ತಿದಾರಲ್ಲ ಅವ್ರನ್ನ ಕೇಳ್ತಾ ಇಲ್ಲ ನೀವು ಅಂತ ಇದ್ದಾರೆ. ನಾವು ನಿನ್ನೊಂದು ಪ್ರಶ್ನೆ ಕೇಳ್ತಿದ್ದೀನಮ್ಮ, ಬೇರೆಯವ್ರು ಸಗಣಿ ತಿಂದರೆ ನೀವು ಸಗಣಿ ತಿಂತೀರಾ? ಮೊದಲು ನೀವು ಉತ್ತರ ಕೊಡಿ. ವೇದವ್ಯಾಸರ ಶ್ರೀಮತಿಯಾಗಿದ್ದ ಮಾತ್ರಕ್ಕೆ ನೀವು ಹೇಳೋದಲ್ಲ ನಮಗೆ ವೇದವಾಕ್ಯ ಅಲ್ಲ ಅಲ್ವೇ? ಬಿಹೇವ್ ಯುವರ್ ಸೆಲ್ಫ್ಸ್. ನಿನ್ನೆ ಒಂದು ಮೋರ್ಚಾದಲ್ಲಿ ಕರೆದು ಪ್ರಕಾಶ್ ರೈ ವಿರುದ್ಧ ಪ್ರತಿಭಟನೆ ಅಂತೆ, ಒಂದು ಪ್ರೆಸ್ ಮೀಟ್ ಅಂತೆ. ಮಹಿಳಾ ಮೋರ್ಚಾದ ತಾಯಂದ್ರೆ ಅಲ್ಲ, ಹಿಂದೂ ಧರ್ಮದ ಬಗ್ಗೆ ಮಾತನಾಡಲಿಕ್ಕೆ ನಟ ಪ್ರಕಾಶ್ ರೈ ಯಾರು? ಅವರು ಸಂತರಾಗಲಿ, ಧರ್ಮಗಳು ಬೇಡ ಅಂದರೆ ನಾವು ಶ್ರೀಸಾಮಾನ್ಯರು, ನಮಗೆ ನೀವ್ಯಾರು ಗುತ್ತಿಗೆ ತಗೊಂಡಿದ್ದೀರಾ ಧರ್ಮನ? ನಿಮಗೆ ಹೇಳಿದ್ವ ನಾವು ಹಿಂದೂ ಧರ್ಮ ಬೇಡ ಅಂತ? ಹಿಂದೂ ಧರ್ಮದ ಹೆಸರಲ್ಲಿ ಮುಗ್ಧ ಹಿಂದೂಗಳನ್ನು ಬಳಸ್ಕೊಂಡು ರಾಜಕೀಯ ಮಾಡ್ತಿದ್ರಲ್ಲ, ಮೊದಲ ಹೊಲಸು ರಾಜಕೀಯ ನಿಲ್ಲಿಸಿ ಅಂತ ಹೇಳ್ತಾ ಇದ್ದೀವಿ ನಾವು. ಯಾವ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡಿದ್ರು ತಪ್ಪೇ, ಸುಳ್ಳೇ ಅದು. ಇಲ್ಲ, ನಾವು ಎಲ್ಲ ಧರ್ಮದವರನ್ನು ರಕ್ಷಿಸುವವರು ಹಿಂದೂ ಧರ್ಮದವರು. ಆದ್ರೂ ಶ್ರೀಮತಿಯವರು, ವೇದವ್ಯಾಸರ ಶ್ರೀಮತಿಯವರು ಒಂದು ಹಿಂದೂ ಧರ್ಮದ ಹೆಸರಿನಲ್ಲಿ ಮತ ಕೇಳಿದ್ರೆ ತಪ್ಪು ಅಂದರೆ ನೀವು ಏನು ಹೇಳ್ತಾ ಇದ್ದೀರಿ? ಎಷ್ಟು ಕನ್ಫ್ಯೂಸ್ ನೋಡಿ ನೀವು. ಎಲ್ಲರನ್ನೂ ಸಹಿಸುವ ಧರ್ಮ ಅಂತಲೂ ಹೇಳ್ತಿದ್ದೀರಿ, ಒಂದು ಧರ್ಮದಲ್ಲಿ ಹೆಸರು ತಗೊಳ್ಳೋದು ತಪ್ಪಿಲ್ಲ ಅಂತಿದ್ದೀರಿ. ಅಮ್ಮ ತಾಯಿ, ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ ವೇದವ್ಯಾಸರಿಗೆ ಹೇಳಕ್ಕೆ ಹೇಳಿ, ಶ್ರೀಮತಿಯವ್ರಿಗೆ ದಯವಿಟ್ಟು ಅದು ಹೆಂಗಸರನ್ನ ಮರ್ಯಾದೆಯಿಂದ ನೋಡದಿರೋ ಪಕ್ಷ ಹೊರಗೆ ಬರಕ್ಕೆ ಹೇಳಿ. ಅಲ್ಲಿಂದ ಒಳ್ಳೆ ಪಕ್ಷ ಅಲ್ಲ ಅದು, ಒಳ್ಳೆ ಜನ ಇಲ್ಲ ಅಲ್ಲಿ. ಅತ್ಯಾಚಾರಿಗಳನ್ನು ಬೆಂಬಲಿಸೋ ಪಕ್ಷ ಸ್ವಾಮಿ, ದಯವಿಟ್ಟು ಹೊರಗೆ ಬರಕ್ಕೆ ಹೇಳಿ. ಅಷ್ಟು ದೇಶ ಸೇವೆ ಮಾಡಬೇಕು ಅಂದರೆ ದಯವಿಟ್ಟು ಸ್ವತಂತ್ರರಾಗಿ ನಿಂತ್ಕೊಳ್ಳಿ. ಯಾಕೆ ಆ ಪಕ್ಷಕ್ಕೆ ಹೋಗಿ ಹೆಸರಾಳು ಮಾಡಿಕೊಂಡು ಅಲ್ವೇ?